ಎರಡು ಜೀವಿಗಳಿದೆ. ಒಂದು ಜೇನುನೊಣ, ಇನ್ನೊಂದು ನೊಣ. ಒಂದು ಕಸ ಇರಲಿ, ಕೊಚ್ಚೆ ಇರಲಿ, ಏನೇ ಇರಲಿ, ಜೇನುನೊಣಕ್ಕೆ ಕಸ ಕೊಚ್ಚೆ ಯಾವುದು ಕಾಣಲ್ಲ. ಕಾಣದು ಹೂವ ಮಾತ್ರ, ಹೂವದ ಮಕರಂದ ಮಾತ್ರ. ಆ ಮಕರಂದ ಹುಡುಕೋದ್ರಲ್ಲಿ, ಹೂವನ್ನ ಹುಡುಕೋದ್ರಲ್ಲಿ ಜೇನುನೊಣಕ್ಕೆ ಸಂತೋಷ ಇದೆ, ಸಂಭ್ರಮ ಇದೆ. ಇನ್ನೊಂದು ನೊಣ, ಏನೇ ಇಡಿ ನೀವು, ಅಲ್ಲಿ ಒಳ್ಳೆದಿರಲಿ, ಹೂವುಗಳಿರಲಿ, ಕಾಣದದಕ್ಕೆ ಹೊಲಸು ಮಾತ್ರ. ನಿಮ್ಮ ದೇಹ, ಸುಂದರವಾದ ದೇಹ ಅದಕ್ಕೆ ಕಾಣೋದಿಲ್ಲ, ಬದಲಾಗಿ ನಿಮ್ಮಲ್ಲಿರುವಂತಹ ಗಾಯಗಳು ಅದಕ್ಕೆ ಕಾಣುತ್ತೆ. ಎರಡೂ ಕೂಡ ಕೀಟಗಳೇ, ಆದರೆ ಬೇರೆ ಬೇರೆ ಆಯಾಮಗಳು. ಒಂದು ಬರೀ ಕೊಚ್ಚೆಯಲ್ಲಿ, ಹೊಲಸಿನಲ್ಲಿ ಹೂವನ್ನ ಹುಡ್ಕೊಂಡೋಗಿ ಅದರ ಮಕರಂದವನ್ನ ಹುಡುಕಿದ್ರೆ, ಇನ್ನೊಂದು ಬರೀ ಕೊಚ್ಚೆ ರಾಡಿಯನ್ನೇ ಹುಡ್ಕೊಂಡು ಹೋಗುತ್ತೆ. ದಿವ್ಯವಾಣಿ 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 ದಿವ್ಯವಾಣಿ. ಆತ್ಮೀಯ ದಿವ್ಯವಾಣಿ ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಈ ದಿನವನ್ನು ದೈವವಾಕ್ಯದ ಆಶೀರ್ವಾದದೊಂದಿಗೆ ಪ್ರಾರಂಭಿಸೋಣ. ಸರ್ವೇಶ್ವರ ಸ್ವಾಮಿ ಅಬ್ರಹಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ, ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ನಿನ್ನನ್ನು ಹರಸುವವರನ್ನು ನಾನು ಹರಸುವೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆ. ಧರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಆಶೀರ್ವಾದ ಯಾರಿಗೆ ತಾನೇ ಬೇಡ? ಇದು ಪ್ರತಿಯೊಂದು ದಿನ ನಮ್ಮ ಮನೆಯಲ್ಲಿ ಒಂದು ಪ್ರತೀತಿ ಇದೆ. ಜಪಸರ ಆದ ಬಳಿಕ ಮನೆ ಮಂದಿಯೆಲ್ಲ ಸೇರ್ಕೊಂಡು ತಂದೆ ತಾಯಿಯಿಂದ ಹಿಡಿದು ಹಿರಿಯರ ಹತ್ರ ಆಶೀರ್ವಾದ ಬೇಡೋದು. ನಮ್ಮ ಮನೆಯಲ್ಲಿ ಇದು ತುಂಬ ಕಾಮನ್ನು, ತುಂಬ ನ್ಯಾಚುರಲ್ ಕೂಡ, ಸ್ವಾಭಾವಿಕವಾಗಿ ಈ ಕ್ರಿಯೆ ನಡೀತದೆ. ಮೇ 7ನೇ ತಾರೀಕಿಗೆ ನನ್ನ ತಾಯಿ ದೈವಾಧೀನರಾದರು. ಅದರ ಹಿಂದಿನ ದಿನ ವಿಚಿತ್ರ ಅನುಭವ ಕುಟುಂಬದ ಸದಸ್ಯರಿಗೆ. ಅಂದು ಮನೆ ಮಂದಿಯೆಲ್ಲ ಜಪಸರ ಮಾಡಿದ್ರು. ಜಪಸರ ಮಾಡಿ ಆದ ಮೇಲೆ ತಾಯಿಯ ಬಳಿಗೆ ಹೋಗಿ ಆಶೀರ್ವಾದ ಕೇಳಿದ್ರು. ಪ್ರತಿಯೊಬ್ಬರಿಗೂ ನಮ್ಮ ತಾಯಿ ಆಶೀರ್ವಾದ ಮಾಡಿದ್ರು. ಕೊನೆಯದಾಗಿ ನನ್ನ ತಂಗಿಯ ಮಗ ಹೋದಾಗ ಆತನಿಗೆ ಇದು ನನ್ನ ಕೊನೆಯ ಆಶೀರ್ವಾದ ಎಂಬುದಾಗಿ ನುಡಿದ್ರು. ಅದು ಕೊನೆಯದಾಯಿತು. ಅಷ್ಟರವರೆಗೆ ಆಶೀರ್ವಾದದ ಬೆಲೆ ನನಗೆ ಗೊತ್ತಿತ್ತೋ ಇಲ್ವೋ, ಈಗ ಗೊತ್ತಾಗುತ್ತೆ. ತಂದೆ ತಾಯಿಯ ಹತ್ರ ಆಶೀರ್ವಾದ ಕೇಳೋದು ಏನು ಅಂತ ಈಗ ನಮಗೆ ಅರ್ಥವಾಗುತ್ತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿದಿನವೂ ನಿಮ್ಮ ತಂದೆ ತಾಯಿಯರ ಬಳಿಯಲ್ಲಿ ಆಶೀರ್ವಾದ ಕೇಳೋದನ್ನು ಮರಿಬೇಡಿ. ಸಿಗದೇ ಇದ್ದಾಗ ಅದರ ಅನುಭವ ಆಗೋದು ಬೇಡ, ಮೊದಲೇ ಅದರ ಅನುಭವ ನಿಮಗಾಗಲಿ. ಅಷ್ಟಕ್ಕೂ ಅವರು ಆಶೀರ್ವಾದ ಮಾಡೋದು ತಮ್ಮ ಹೆಸರಿನಲ್ಲಿ ಅಲ್ಲ. ನೀವು ತಂದೆ ಹತ್ರ ಆಗಲಿ, ತಾಯಿ ಹತ್ರ ಆಗಲಿ, ಹಿರಿಯರ ಹತ್ರ ಆಶೀರ್ವಾದ ಬೇಡಿದ್ರೂ ಕೂಡ ಅವರು ನಿಮಗೆ ಆಶೀರ್ವಾದ ಮಾಡೋದು ದೇವರ ಹೆಸರಿನಲ್ಲಿ.
ದೇವರ ಆಶೀರ್ವಾದ ಅಂತ ನಿಮಗೆ ಹೇಳ್ತಾರೆ ಹೊರತು ತನ್ನ ಆಶೀರ್ವಾದ ನಿನಗೆ ಕೊಡ್ತೀನಂತ ಯಾವತ್ತೂ ಹೇಳೋದಿಲ್ಲ. ಗುರುಗಳಿಗೆ ಗುಡ್ ಮಾರ್ನಿಂಗ್ ಅಥವಾ ಗುಡ್ ಈವ್ನಿಂಗ್ ಅನ್ನೋದು ಹೇಳೋದನ್ನ ಮರೀರಿ. ಆಶೀರ್ವಾದ ಬೇಡಿ. ಗುರುಗಳು ನಿಮಗೆ ದೇವರ ಆಶೀರ್ವಾದವನ್ನ ಕೊಡ್ತಾರೆ ಹೊರತು ತನ್ನ ಆಶೀರ್ವಾದವನ್ನ ಕೊಡೋದಿಲ್ಲ. ಆಶೀರ್ವಾದದ ಮಹತ್ವ ನಮ್ಮ ಬದುಕಿಗಾಗಬೇಕು. ಆಶೀರ್ವಾದ ಅಂತ ಏನು ಅಂತ ನಮಗೆ ಅರ್ಥ ಆಗಬೇಕು. ಬೈಬಲ್ ಶ್ರೀ ಗ್ರಂಥದಲ್ಲಿ ಹುಡುಕೊಂಡು ಹೋದ್ರೆ ಅಲ್ಲಿ ವಿವಿಧ ರೀತಿಯ ಆಶೀರ್ವಾದಗಳಿವೆ. ಹಲವು ರೀತಿಯವು. ಅವುಗಳನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋಕ್ಕೆ ಹೋದ್ರೆ ತುಂಬಾ ದಿನಗಳು ಬೇಕು. ಹೀಬ್ರೂ ಭಾಷೆಯಲ್ಲಿ 4 ಆಶೀರ್ವಾದಕ್ಕೆ ವಿಭಿನ್ನ ಆಯಾಮಗಳಿವೆ. ಪ್ರತಿಯೊಂದು ಸತಿ ಆಶೀರ್ವಾದ ಅಥವಾ ಗಾಡ್ ಬ್ಲೆಸ್ ಯು ಅಥವಾ ದೇವರು ನಮ್ಮನ್ನ ಆಶೀರ್ವಾದ ಅಂತ ಹೇಳ್ತಾರಂತ ಹೇಳಿದ್ರೆ ಅಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಿವಿಧ ರೀತಿಯಲ್ಲಿ ಜನ ಅದನ್ನು ಅರ್ಥೈಸ್ಕೊಳ್ತಾರೆ ಅಥವಾ ಆ ಭಾಷೆ ನಮ್ಮನ್ನ ಅರ್ಥ ಮಾಡಿಕೊಡುತ್ತೆ. ಸಾಮಾನ್ಯ ಆಡು ಭಾಷೆಯಲ್ಲಿ ಆಶೀರ್ವಾದ ಅಂತ ಹೇಳಿದ್ರೆ ಶುಭವನ್ನ ಕೋರುವುದು, ಒಳ್ಳೆಯದನ್ನ ಹಾರೈಸುವುದು. ಆ ಆಶೀರ್ವಾದದ ಮೂಲಕ ಒಳಿತಾದ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಅಂತ ತಿಳ್ಕೊಳ್ಳುವಂಥದ್ದು. ಬೈಬಲ್ ಶ್ರೀ ಗ್ರಂಥದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ 4 ವಿಭಿನ್ನ ಆಯಾಮಗಳಿವೆ. ಮೊದಲನೆಯ ಪದ ಬರಾಕ್ ಎನ್ನುವಂಥದ್ದು. ಬರಾಕ್ ಅಂತ ಹೇಳಿದ್ರೆ ಸಮೃದ್ಧಿ. ಈ ಪದವನ್ನ ಎಲ್ಲೆಲ್ಲಿ ಬಳಸಲಾಗಿದೆಯೋ ಅಲ್ಲೆಲ್ಲ ದೇವರು ಮನುಜನಿಗೆ ಸಮೃದ್ಧಿಯನ್ನ ನೀಡ್ತಾರೆ. ನಮಗೆ ಆ ದೇವರ ಸಮೃದ್ಧಿಯ ಆಶೀರ್ವಾದದ ಅವಶ್ಯಕತೆ ಇದೆ. ಬೈಬಲ್ ಶ್ರೀ ಗ್ರಂಥಕ್ಕೆ ಹೋಗೋಣ. ಎಲ್ಲೆಲ್ಲಿ ದೇವರು ನಮಗೆ ಸಮೃದ್ಧಿ ಕೊಡ್ತೀನಂತ ಹೇಳಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯ 22ನೇ ವಚನ. ದೇವರು ಭೂಜಂತುಗಳನ್ನ, ಜಲಚರಗಳನ್ನ, ಪಕ್ಷಿಗಳನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದ್ದೇ ಅವರು ನುಡಿಯುವಂತಹ ಮಾತುಗಳು. ಇವು ಅಭಿವೃದ್ಧಿಯಾಗಿ ಹೆಚ್ಚಲಿ, ಸಮುದ್ರದಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯಲ್ಲಿ ಹೆಚ್ಚಲಿ. ಅಂದ್ರೆ ಸಮೃದ್ಧವಾಗಿ ಎಲ್ಲವೂ ಕೂಡ ಬೆಳೆಯಲಿ ಎಂಬುದಾಗಿ ಅರ್ಥ. ದೇವರು ನಮಗೆ ಆಶೀರ್ವಾದ ಕೊಟ್ರೆ, ದೇವರು ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ಕೂಡ ಸಮೃದ್ಧಿಯಾಗಿ ಬಾಳ್ತೀವಿ. ದೇವರು ಈ ಸಮೃದ್ಧಿಯ ಆಶೀರ್ವಾದವನ್ನ ಆದಾಮ ಮತ್ತೆ ಏವಳಿಗೂ ಕೂಡ ನೀಡಿದ್ರು. ಸಮೃದ್ಧಿಯಾಗಿ ನೀವು ಬೆಳೀರಿ. ಅದೇ ರೀತಿ ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3ನೇ ವಚನಗಳು. ಅಬ್ರಹಾಮನಿಗೆ ನಿನ್ನನ್ನು ನಾನು ಆಶೀರ್ವದಿಸುವೆನು, ನಿನ್ನನ್ನು ಹರಸುವವರನ್ನ ನಾನೂ ಕೂಡ ಹರಸುವೆನು, ನಿನ್ನ ಮೂಲಕ ಆಶೀರ್ವಾದದ ಸಮೃದ್ಧಿ ಜಗತ್ತನ್ನೆಲ್ಲ ಆವರಿಸುವುದು. ದೇವರ ಆಶೀರ್ವಾದ ಮಾಡಿದ್ರೆ ಎಲ್ಲವೂ ಕೂಡ ಸಮೃದ್ಧಿಯಿಂದ ತುಂಬತ್ತೆ. ರೆಬೆಕ್ಕ ತನ್ನ ಮನೆಯನ್ನ ತೊರೆದು ಇಸಾಕನಿಗೆ ಹೆಂಡತಿಯಾಗಲು ಸಾಗಿದಾಗ ಅವರ ಕುಟುಂಬದ ಸದಸ್ಯರು ಅವರನ್ನ ಆಶೀರ್ವದಿಸ್ತಾರೆ. ಸಮೃದ್ಧಿಯಾಗು ಎನ್ನುವಂತಹ ಪದವನ್ನ ಬಳಸ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಬದುಕಿನಲ್ಲಿ ಸಮೃದ್ಧಿ ಅಂದ್ರೆ ಏನಾಗಿದೆ? ಸಮೃದ್ಧಿ ಅಂತ ಹೇಳಿದ್ರೆ ನಮ್ಮ ಬದುಕಿನಲ್ಲಿ ಮನೆಯಲ್ಲಿ ತುಂಬ ವಸ್ತುಗಳಿರುವಂಥದ್ದು, ವೆಹಿಕಲ್ಸ್ ಇರುವಂಥದ್ದು, ಒಳ್ಳೆಯ ಆಭರಣಗಳು ಇರುವಂಥದ್ದು. ಇವೆಲ್ಲ ಇದ್ರೂ ಕೂಡ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುತ್ತೋ ಇಲ್ವೋ? ದೇವರು ನಮಗೆ ನೀಡುವಂತಹ ಸಮೃದ್ಧಿ ನಾವು ಆಲೋಚಿಸುವಂತಹ ಸಮೃದ್ಧಿ ಇದಲ್ಲ. ತನ್ನ ಮಹೋನ್ನತ ಪದವಿಯಿಂದ, ತನ್ನ ಹೃದಯದ ಘನತ್ವದಿಂದ ನಮಗೆ ನೀಡುವಂಥದ್ದು. ಅವರು ಕರುಣಿಸಿದ್ದನ್ನು ನಾವು ಪಡ್ಕೊಂಡು ಅದೇ ಸಮೃದ್ಧಿ ಅಂತ ತಿಳ್ಕೊಂಡ್ರೆ ಅಲ್ಲಿ ಶಾಂತಿ ಸಮಾಧಾನ ಎಲ್ಲವೂ ಕೂಡ ಇದೆ. ದೇವರು ನಮಗೆ ಆಶೀರ್ವಾದ ಮಾಡಿದ್ರೆ ಅಥವಾ ಹಿರಿಯರು ನಮಗೆ ಆಶೀರ್ವಾದ ಮಾಡಿದ್ರೆ ಅವರು ನಮಗೆ ಸಮೃದ್ಧಿಯನ್ನ ಕರುಣಿಸ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಎರಡನೇದಾಗಿ 2ನೆಯ ಪದ ಎಶೇರ್ ಎನ್ನುವಂಥದ್ದು.
ದೇವರು ಎಶರ್ ಅನ್ನುವಂತಹ ಪದವನ್ನ ಬಳಸಿದಾರಾದ್ರೆ ಅಥವಾ ಆಶೀರ್ವಾದ ಅಂತ ಹೇಳಿದಾರಾದ್ರೆ ಅನೇಕ ಸಂದರ್ಭಗಳಲ್ಲಿ ಇದು ಸಂತೋಷ ಅಂತ ಸಂಭ್ರಮಿಸ್ತದೆ. ದೇವರು ನಮಗೆ ಆಶೀರ್ವಾದ ನೀಡಿದರೆ ಅಲ್ಲಿ ಸಂತೋಷ ಇದೆ, ಸಂಭ್ರಮ ಇದೆ, ಸಡಗರ ಇದೆ. ಆದರೆ ಈ ಸಂತೋಷ, ಈ ಸಂಭ್ರಮ, ಈ ಸಡಗರ ಸಿಗೋದು ಸುಮ್ಮನೆ ಅಲ್ಲ. ದೇವರು ನಮಗೆ ಯಾವ ದಾರಿಯನ್ನು ತೋರಿಸ್ತಾರೋ ಆ ದಾರಿಯಲ್ಲಿ ನಡೆದಾಗ ಮಾತ್ರ ನಮಗೆ ಆ ಸಂತೋಷ, ಸಂಭ್ರಮ ಸಿಗೋದು. ಸುಮ್ಮನೆ ಅಲ್ಲ. ದೇವರು ತೋರಿಸಿದ ಮಾರ್ಗದಲ್ಲಿ ನಾವು ನಡೆದಾಗ ಮಾತ್ರ ನಮಗೆ ಸಂತೋಷ ಸಿಗತ್ತೆ. ಯೋಬನ ಗ್ರಂಥದಲ್ಲಿ ನಾವು ಕೇಳ್ತೇವೆ, ದೇವರು ಯಾರನ್ನ ತಿದ್ದುಪಡಿ ಮಾಡ್ತಾರೋ ಅಲ್ಲಿ ಸಂತೋಷ ಇದೆ, ಸಂಭ್ರಮ ಇದೆ. ಅನೇಕರ ಬದುಕಿನಲ್ಲಿ ಇದು ಸಂತೋಷ, ಸಂಭ್ರಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ನಮಗೆ ಸರಿ ಮಾಡಿದ್ರೆ, ತಿದ್ದುಪಡಿ ಮಾಡಿದ್ರೆ, ಹಾಗಲ್ಲ ಹೀಗೆ ಬದುಕು ಅಂತ ಹೇಳಿದ್ರೆ ಅಲ್ಲಿ ಸಿಟ್ಟು ಬರುತ್ತೆ ಹೊರತು ಅಲ್ಲಿ ಸಂತೋಷ ಬರೋದಿಲ್ಲ. ಯೋಬನ ಮಾತುಗಳು, ದೇವರಿಂದ ತಿದ್ದುಪಡಿ ಹೊಂದಿದವರ ಮನುಜರು, ತಿದ್ದುಪಡಿ ಹೊಂದುವಂತಹ ಮನುಜರು ಭಾಗ್ಯವಂತರು, ಸುಖಿಗಳು, ಸಂತೋಷಗಳು. ಯಾವಾಗ ದೇವರು ನಮ್ಮನ್ನ ಸರಿದಾರಿಗೆ ತರ್ತಾರೋ ಅಲ್ಲಿದೆ ನೈಜ ಸಂತೋಷ. ಯಾಕಂದ್ರೆ ದೇವರು ನಮ್ಮನ್ನ ಸರಿದಾರಿಗೆ ತರ್ತಾ ಇದ್ದಾರಂತ ಹೇಳಿದಾಗ ನಾವು ನಮ್ಮ ಹಳೆಯದನ್ನ ಮರಿತೀವಿ, ಹೊಸಬರಾಗ್ತೀವಿ. ಅಲ್ಲಿದೆ ನೈಜ ಸಂತೋಷ. ಈ ನೈಜ ಸಂತೋಷ ನಮ್ದಾಗಬೇಕು. ನಮ್ಮ ಬದುಕಿನಲ್ಲಿ ಸಂತೋಷ ಯಾವುದ್ರಲ್ಲಿದೆ? ಎರಡು ಜೀವಿಗಳಿದೆ. ಒಂದು ಜೇನುನೊಣ, ಇನ್ನೊಂದು ನೊಣ. ಒಂದು ಕಸ ಇರಲಿ, ಕೊಚ್ಚೆ ಇರಲಿ, ಏನೇ ಇರಲಿ, ಜೇನುನೊಣಕ್ಕೆ ಕಸ, ಕೊಚ್ಚೆ ಯಾವುದು ಕಾಣಲ್ಲ. ಕಾಣದು ಹೂವ ಮಾತ್ರ, ಹೂವದ ಮಕರಂದ ಮಾತ್ರ. ಆ ಮಕರಂದ ಹುಡುಕೋದ್ರಲ್ಲಿ, ಹೂವನ್ನ ಹುಡುಕೋದ್ರಲ್ಲಿ ಜೇನುನೊಣಕ್ಕೆ ಸಂತೋಷ ಇದೆ, ಸಂಭ್ರಮ ಇದೆ. ಇನ್ನೊಂದು ನೊಣ, ಏನೇ ಇಡಿ ನೀವು, ಅಲ್ಲಿ ಒಳ್ಳೆದಿರಲಿ, ಹೂವುಗಳಿರಲಿ, ಕಾಣದದಕ್ಕೆ ಹೊಲಸು ಮಾತ್ರ. ನಿಮ್ಮ ದೇಹ, ಸುಂದರವಾದ ದೇಹ ಅದಕ್ಕೆ ಕಾಣೋದಿಲ್ಲ, ಬದಲಾಗಿ ನಿಮ್ಮಲ್ಲಿರುವಂತಹ ಗಾಯಗಳು ಅದಕ್ಕೆ ಕಾಣುತ್ತೆ. ಎರಡೂ ಕೂಡ ಕೀಟಗಳೇ, ಆದರೆ ಬೇರೆ ಬೇರೆ ಆಯಾಮಗಳು. ಒಂದು ಬರೀ ಕೊಚ್ಚೆಯಲ್ಲಿ, ಹೊಲಸಿನಲ್ಲಿ ಹೂವನ್ನ ಹುಡ್ಕೊಂಡೋಗಿ ಅದರ ಮಕರಂದವನ್ನ ಹುಡುಕಿದ್ರೆ, ಇನ್ನೊಂದು ಬರೀ ಕೊಚ್ಚೆ, ರಾಡಿಯನ್ನೇ ಹುಡ್ಕೊಂಡು ಹೋಗುತ್ತೆ. ನಮ್ಮ ಸಂತೋಷ ಯಾವುದ್ರಲ್ಲಿದೆ? ಒಳ್ಳೆಯದನ್ನ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವೋ, ಅಥವಾ ಕೆಟ್ಟದ್ರಲ್ಲೇ ಬದುಕಿ ಅದೇ ಸಂತೋಷ ಅಂತ ತಿಳ್ಕೊಂಡಿದ್ದೀವೋ? ಕೆಟ್ಟದರಲ್ಲಿ ನಾವು ಬದುಕ್ತಾ ಇದ್ದಾಗ, ದೇವರು ನಮ್ಮನ್ನ ತಿದ್ದುಪಡಿ ಮಾಡಿದಾಗ, ಆ ತಿದ್ದುಪಡಿಯೊಂದಿಗೆ ನಾವು ಬದುಕಲು ಪ್ರಾರಂಭಿಸಿದಾಗ ಅದು ನಿಜವಾದ ಸಂತೋಷ. ದೇವರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರಂತ ಹೇಳಿದ್ರೆ, ಹಳೆಯದನ್ನ ಬಿಟ್ಟು ಹೊಸಬನಾಗಿ ಬಾಳು, ಅಲ್ಲಿದೆ ನೈಜ ಸಂತೋಷ ಅಂತ ಹೇಳ್ತಾ ಇದ್ದಾರೆ. ದೇವರ ಆಶೀರ್ವಾದ ಅಂತ ಹೇಳಿದ್ರೆ ತಿದ್ದುಪಡಿಗಳ ಮೂಲಕ ನಿರ್ಲಿಪ್ತ ಉತ್ತಮ ಬದುಕು, ಅಲ್ಲಿದೆ ನಿಜವಾದ ಸಂತೋಷ. ಮೂರನೇದಾಗಿ ಆಶೀರ್ವಾದ ಅಂತ ಹೇಳಿದ್ರೆ ಮಕಾರಿಯೋಸ್ ಎನ್ನುವಂತಹ ಪದ. ದೇವರ ಆಶೀರ್ವಾದ ನಮಗೆ ಯಾವಾಗ ಸಿಗತ್ತೆ? ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ, ಕೆಟ್ಟ ಕೆಲಸಗಳನ್ನು ಮಾಡಿದಾಗಲ್ಲ. ಯಾವಾಗ ನಾವು ಒಳ್ಳೆಯದನ್ನ ಮಾಡ್ತೀವೋ, ಮಕಾರಿಯೋಸ್ ಎನ್ನುವಂಥ ಪದದ ಅರ್ಥ ಅಂತ ಹೇಳಿದ್ರೆ ಸುಕಾರ್ಯ, ಸುಕಾರ್ಯಗಳನ್ನು ಮಾಡಿದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಕೀರ್ತನೆಯಲ್ಲಿ ನಾವು ಆಲಿಸ್ತೇವೆ. ಮೊದಲನೆಯ ಕೀರ್ತನೆ 1ರಿಂದ 3ನೇ ವಾಕ್ಯಗಳು. ನದಿಯ ಬದಿಯಲ್ಲಿ ಬೆಳೆಯುವ ಮರದಂತೆ, ಸಕಾಲಕ್ಕೆ ಫಲಗಳನ್ನೀಯುವ ವೃಕ್ಷದಂತೆ, ಎಲೆ ಬಾಡದೆ ಪಸರಿರುವ ತರುವಂತೆ ಸಿಗುವು ಅವನ ಕೆಲಸ ಕಾರ್ಯಗಳಿಗೆ ಸಫಲತೆ. ದೇವರ ಆಶೀರ್ವಾದ ಯಾವಾಗ ಸಿಗತ್ತೆ? ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋದಾಗ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅಷ್ಟಭಾಗ್ಯಗಳಿವೆ. ಆ ಅಷ್ಟಭಾಗ್ಯಗಳನ್ನು ನಮ್ಮದಾಗಿಸಿಕೊಂಡಾಗ ನಾವು ಭಾಗ್ಯವಂತರಾಗ್ತೇವೆ. ಆ ಅಷ್ಟಭಾಗ್ಯಗಳಲ್ಲಿ ನಾವು ನಡೆದಾಗ ನಾವು ಸಂತೋಷವನ್ನ
ಆ ಸುಕಾರ್ಯಗಳನ್ನು ಮಾಡಿದಾಗ ಸಫಲತೆಯನ್ನು ಕಂಡುಕೊಳ್ತೇವೆ. ದೇವರ ಆಶೀರ್ವಾದ ನಮಗೆ ಸಿಗೋದು ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿಕೊಂಡಾಗ. ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. 4ನೆಯ ಪದ ಯುಲೋಜಿಯೋ. ಹಾಗಂತ ಹೇಳಿದ್ರೆ ಒಳ್ಳೆಯ ನುಡಿ, ಶುಭ ನುಡಿ, ಒಳ್ಳೆಯ ಮಾತುಗಳನ್ನು ನಾವು ಆಡಿದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಒಳಿತನ್ನೇ ನಾವು ಬಯಸಿದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ವೈರಿಗಳನ್ನೂ ಕೂಡ ನಾವು ಪ್ರೀತಿಸಿದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಶುಭ ನುಡಿ, ಅಲ್ಲೂ ಕೂಡ ಆಶೀರ್ವಾದ ಇದೆ ಅಂತ ನಮಗೆ ಈಗ ಅನಿಸ್ಬೋದು. ಒಳ್ಳೆಯ ಮಾತುಗಳನ್ನು ಆಡಿದಾಗ, ಒಂದು ಪ್ರೋತ್ಸಾಹದ ಮಾತುಗಳನ್ನು ನುಡಿದಾಗ, ಯಾವುದೋ ಒಬ್ಬ ನೋವಿನಲ್ಲಿದ್ದಂತಹ ವ್ಯಕ್ತಿಯನ್ನು ಸಂಧಿಸಿ ಸಾಂತ್ವನದ ಮಾತುಗಳನ್ನು ಆಡಿದಾಗ ಅಲ್ಲಿ ನಮಗೆ ದೇವರಿಂದ ಆಶೀರ್ವಾದ ಸಿಗತ್ತೆ. 1 ಪೇತ್ರ 3ನೇ ಅಧ್ಯಾಯ 9ನೇ ವಚನ. ಮುಯ್ಯಿಗೆ ಮುಯ್ಯಿ ತೀರಿಸಬೇಡಿ, ಪಾಪಕ್ಕೆ ಪ್ರತೀಕಾರ ಹಾಕದೆ ಆಶೀರ್ವಾದ ಮಾಡಿರಿ. ಹೀಗೆ ಮಾಡಿದರೆ ದೇವರ ಆಶೀರ್ವಾದವನ್ನು ಭಾಗ್ಯವನ್ನಾಗಿ ನೀವು ಪಡೆಯುವಿರಿ. ಶುಭ ನುಡಿಗಳಿಗೂ ಕೂಡ ಶಕ್ತಿ ಇದೆ, ಅದರಲ್ಲೂ ಕೂಡ ಆಶೀರ್ವಾದ ಇದೆ ಎನ್ನುವಂಥದ್ದು ಈಗ ನಮ್ಮ ತಿಳುವಳಿಕೆಗೆ ಬರ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಆಶೀರ್ವಾದವನ್ನು ಕೊಟ್ಟಾಗ ಈ ಎಲ್ಲ ಆಯಾಮಗಳ ಪರಿಚಯ ನಮಗಾಗಬೇಕು. ಪ್ರತಿಯೊಂದು ಪದದಲ್ಲೂ ವಿಭಿನ್ನ ಅರ್ಥ ಇದೆ. ನಾವು ಸಮೃದ್ಧಿಯ ಆಶೀರ್ವಾದವನ್ನು ದೇವರಿಂದ ಪಡಿತೇವೆ. ಸುಕಾರ್ಯಗಳನ್ನು ಮಾಡಿದಾಗ ದೇವರಿಂದ ಆಶೀರ್ವಾದವನ್ನು ಪಡಿತೇವೆ. ಒಳ್ಳೆಯ ಮಾತುಗಳನ್ನು ಆಡಿದಾಗ ನಾವು ಆಶೀರ್ವಾದವನ್ನು ಪಡಿತೇವೆ. ಇತರರ ಬದುಕಿನಲ್ಲಿ ಸಂತೋಷವನ್ನು ಕೊಟ್ಟಾಗ ನಾವು ಆಶೀರ್ವಾದವನ್ನು ಪಡಿತೀವಿ. ದೇವರು ನಮ್ಮನ್ನು ಬದುಕನ್ನು ಆಶೀರ್ವದಿಸಲು ಕಾದಿರಬೇಕಾದ್ರೆ ನಮ್ಮ ಬದುಕು ಕೂಡ ಆಶೀರ್ವಾದನೇ ಆಗಬೇಕು. ಅಲ್ಲಿ ಇತರರ ಬದುಕಿನಲ್ಲಿ ಸಮೃದ್ಧಿ ಕೊಡೋದಕ್ಕೆ ನಾವು ಆಶೀರ್ವಾದ ಮಾಡಬೇಕು. ಇತರರ ಬದುಕಿನಲ್ಲಿ ಸಂತೋಷ ಕೊಡೋದಕ್ಕೆ ನಾವು ಆಶೀರ್ವಾದ ಮಾಡಬೇಕು. ಇತರ ಬದುಕಿನಲ್ಲಿ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಆಶೀರ್ವಾದವನ್ನು ಪಡಿಬೇಕು. ನಮ್ಮ ಒಳ್ಳೆಯ ಮಾತುಗಳಿಂದ ನಾವು ಆಶೀರ್ವಾದವನ್ನು ಪಡಿಬೇಕು. ಹೀಗಿರಬೇಕಾದ್ರೆ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮ ಬದುಕಿನಲ್ಲಿ ಪ್ರಾರ್ಥನೆ ಬಹುಮುಖ್ಯ ಅಂಗವಾಗಿರಲಿ. ನಿಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಬಹುಮುಖ್ಯ ಅಂಗವಾಗಿರಲಿ. ಪ್ರಾರ್ಥನೆ ಆದ ಬಳಿಕ ನಿಮ್ಮ ಕುಟುಂಬದ ಸದಸ್ಯರನ್ನ ಆಶೀರ್ವಾದ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಆಶೀರ್ವಾದದಲ್ಲಿ ಈ ಸಮೃದ್ಧಿಯ ಆಶೀರ್ವಾದ ಇರಲಿ. ಕುಟುಂಬದ ಸದಸ್ಯರಿಗೆ ಸಂತೋಷದ ಆಶೀರ್ವಾದ ಇರಲಿ. ಸುಕಾರ್ಯಗಳನ್ನು ಮಾಡುವಂತಹ ಆಶೀರ್ವಾದ ಇರಲಿ. ಶುಭ ನುಡಿಗಳನ್ನು ಆಡುವಂತಹ ಆಶೀರ್ವಾದ ಇರಲಿ. ನೀವು ಕೂಡ ಆಶೀರ್ವಾದ ಕೇಳಬೇಕಾದ್ರೆ ಹಿರಿಯರ ಹತ್ರ ಇದೇ ಮಾತುಗಳು ನಿಮ್ಮ ಮನಸ್ಸಿನಲ್ಲಿರಲಿ. ಸಮೃದ್ಧಿಯನ್ನು ಬಯಸುವಂತೆ ದೇವರಿಂದ ಆಶೀರ್ವಾದವನ್ನು ಬೇಡ್ಕೊಳ್ಳಿ. ಒಳ್ಳೆಯ ಕೆಲಸವನ್ನ ಸುಕಾರ್ಯಗಳನ್ನು ಮಾಡುವಂತೆ ಆ ದೇವರಿಂದ ಬೇಡ್ಕೊಳ್ಳಿ. ಸತ್ಕಾರ್ಯಗಳ ಮೂಲಕ ಆ ದೇವರನ್ನ ಹರಸಿರಿ. ಶುಭ ನುಡಿಗಳನ್ನು ಆಡುವುದರ ಮೂಲಕ ದೇವರ ಆಶೀರ್ವಾದವನ್ನು ಬೇಡ್ಕೊಳ್ಳಿ. ಇತರರ ಬದುಕಿಗೆ ಸಂತೋಷ ನೀಡಲು ದೇವರಿಂದ ಆಶೀರ್ವಾದವನ್ನು ಬೇಡ್ಕೊಳ್ಳಿ. ಆಗ ಬರೀ ಆಶೀರ್ವಾದ ನಿಮ್ಮ ಬದುಕನ್ನು ತಲುಪೋದಿಲ್ಲ, ಬದಲಾಗಿ ನಿಮ್ಮ ಬದುಕೇ ಆಶೀರ್ವಾದ ಆಗತ್ತೆ.